ಬಡ ಕುಟುಂಬದ ಮನೆಗೆ ಆಧಾರ ಸ್ತಂಭವಾಗಬೇಕಾಗಿದ್ದಂತಹ 29 ವರ್ಷದ ಯುವಕ ಬೆಳ್ತಂಗಡಿಯ ಕೆಇಬಿ ರಸ್ತೆಯ ನಿವಾಸಿ ಅಚ್ಚಿನಡ್ಕ ಮನೆಯ ಪ್ರಶಾಂತ್ ಕಾಮಾಲೆ ರೋಗ ಪೀಡಿತನಾಗಿ ದೇರಳಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಗೆ ದಾಖಲಾಗಿದ್ದು ಇದೀಗ ಚಿಕಿತ್ಸೆಗಾಗಿ ದಾನಿಗಳ ನೆರವಿನ ನಿರೀಕ್ಷೆಯಲ್ಲಿದ್ದಾನೆ. ಈತನ 2 ಕಿಡ್ನಿ ಹಾಗೂ ಲಿವರ್ಗೆ ಹಾನಿ ಉಂಟಾಗಿದೆ. ಅಲ್ಲದೆ ಹೃದಯ ಬಡಿತದಲ್ಲೂ ವ್ಯತ್ಯಾಸಗಳು ಆಗ್ತಾ ಇವೆ. ಕೈಯಲ್ಲಿ ಚಿಕ್ಕಾಸು ಇಲ್ಲದ ಆತನ ಮನೆ ಮಂದಿ ಕಂಗಾಲಾಗಿ ಸಹೃದಯಿ ದಾನಿಗಳ ನೆರವನ್ನ ಯಾಚನೆ ಮಾಡ್ತಾ ಇದ್ದಾರೆ. ಪ್ರಸ್ತುತ ಈತನಿಗೆ ವೆಂಟಿಲೇಟರ್ನಲ್ಲಿ ಚಿಕಿತ್ಸೆಯನ್ನು ಕೊಡಿಸುವುದು ಅನಿವಾರ್ಯವಾಗಿದ್ದು ಈಗಾಗಲೇ ಸರಿಸುಮಾರು 2 ಲಕ್ಷ ರೂಪಾಯಿ ಖರ್ಚು ಆಗಿದೆ. ಆದರೆ ಮತ್ತೆ ಈತನ ಚಿಕಿತ್ಸೆ ಮಾಡಲು ಮನೆ ಮಂದಿಗೆ ಆರ್ಥಿಕ ತೊಂದರೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ದಾನಿಗಳು ಇದ್ದಲ್ಲಿ ನೆರವನ್ನ ನೀಡುವಂತೆ ಮನೆ ಮಂದಿ ಮನವಿಯನ್ನ ಮಾಡಿದ್ದಾರೆ. ದಾನಿಗಳು ಈ ಕೆಳಗಿನ ವಿಳಾಸಕ್ಕೆ ನೆರವನ್ನ ನೀಡಲು ಕೋರಲಾಗಿದೆ. ರೋಗಿಯ ಹೆಸರು ಪ್ರಶಾಂತ್, 29 ವರ್ಷ. ಅಕೌಂಟ್ ಬಳಕೆದಾರರ ಹೆಸರು ಪ್ರಮಿತಾ. ಅಕೌಂಟ್ ನಂಬರ್ 94325010043701. ಐಎಫ್ಸಿ ಕೋಡ್ KARB 00000943. ಬ್ರಾಂಚ್ ಬೆಳ್ಮಾ ದೇರಳಕಟ್ಟೆ. ಗೂಗಲ್ ಪೇ ನಂಬರ್ 8861126524. ಸಂಪರ್ಕ ಸಂಖ್ಯೆ 9535 954550.